ಕಟ್ಟಡ ಮಾಲಕರ ಎಡವಟ್ಟಿನಿಂದಾಗಿ ಫ್ಲಾಟ್ ಹಾಗೂ ಹೋಟೆಲ್ಗಳ ತ್ಯಾಜ್ಯ ನೀರು ಸಾರ್ವಜನಿಕ ಸ್ಥಳಗಳಲ್ಲಿ ಹರಿತಾ ಇರುವುದಕ್ಕೆ ಇಲ್ಲಿನ ಸಾರ್ವಜನಿಕರು ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಚ್ಚೆತ್ತು ತಪ್ಪೆಸಗುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕಾದ ಅಧಿಕಾರಿಗಳು ಜೇಬನ್ನು ತುಂಬಿಸಿ ಗಾಢ ನಿದ್ರೆಗೆ ಜಾರಿರುವುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಮಂಜೇಶ್ವರ ಗ್ರಾಮ ಪಂಚಾಯತ್ನ 2 ಹಾಗೂ 3 ವಾರ್ಡ್ಗಳನ್ನು ಸಂಪರ್ಕಿಸುವ ಕುಂಜತ್ತೂರು ಮಾಸ್ಕೋ ಸಭಾಂಗಣದ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿರುವ ಚರಂಡಿಗೆ ಈ ತ್ಯಾಜ್ಯ ನೀರು ಹರಿದು ಬರ್ತಾ ಇದ್ದು ಅಲ್ಲೇ ಕೆಟ್ಟು ನಿಂತು ಇದರ ದುರ್ಗಂಧದಿಂದ ಸಮೀಪವಿರುವ ವ್ಯಾಪಾರಿಗಳು ವ್ಯಾಪಾರ ಕೇಂದ್ರವನ್ನು ತೆರೆದು ಕಾರ್ಯಾಚರಿಸುವುದೇ ಕಷ್ಟ ಸಾಧ್ಯವಾಗಿದೆ. ಈ ಬಗ್ಗೆ ವ್ಯಾಪಾರಿಗಳು ಪೊಲ್ಯೂಷನ್ ಬೋರ್ಡ್, ಆರೋಗ್ಯ ಇಲಾಖೆ ಹಾಗೂ ಪಂಚಾಯತ್ ಅಧಿಕೃತರಿಗೆ ಲಿಖಿತವಾಗಿ ದೂರುಗಳನ್ನು ನೀಡಿದ್ರು. ಇಷ್ಟು ತನಕ ಯಾರೂ ಇತ್ತ ಕಡೆ ತಿರುಗಿಯೂ ನೋಡಿಲ್ಲವೆಂಬ ಆರೋಪ ಕೇಳಿಬಂದಿದೆ. ಸಂಬಂಧಪಟ್ಟವರು ಕೂಡಲೇ ಇದಕ್ಕೊಂದು ಪರಿಹಾರವನ್ನ ಕಾಣದೇ ಇದ್ದರೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ಸಂಘಟನೆಯ ನೇತೃತ್ವದಲ್ಲಿ ಪ್ರತಿಭಟನೆಗೆ ತಯಾರಿ ನಡೆಸುವುದಾಗಿ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದರು. ನಮಗೆ ಅಂಗಡಿ ಮುಂಗಟ್ಟುಗಳನ್ನು ನಡೆಸಲು ಭಯಂಕರವಾಗಿ ಕಷ್ಟವಾಗ್ತದೆ. ಅದು ಅಲ್ಲದೆ ಇಲ್ಲಿ 10-15 ಜನ ಕೆಲಸದವರು ಕೂಡ ಇರುವಾಗ ಅವರಿಗೆ ಇಲ್ಲಿ ಕೆಲಸ ಮಾಡಲು ಭಯಂಕರವಾಗಿ ಪ್ರಾಬ್ಲಮ್ ಆಗಿದೆ. ಇದರ ಬಗ್ಗೆ ನಾವು ಪಂಚಾಯತ್ ಅಧಿಕೃತರಲ್ಲಿ ಹಾಗೂ ಕಾಂಜಂಗಾಡ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಕಂಪ್ಲೇಂಟ್ ಮಾಡಿ ಅವರು ಕೂಡ ಬಂದು ಪರಿಶೀಲನೆ ನಡೆಸಿ ಇದರ ಬಗ್ಗೆ ಏನೂ ಕ್ರಮ ಕೈಗೊಂಡಿಲ್ಲ.